ಡಿಯರ್ ಸ್ಟೂಡೆಂಟ್ಸ್, ಮೊದಲನೇ ಚಾಪ್ಟರ್ನಲ್ಲಿ ನಾವು ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ಬೇಕು, ಸಂಖ್ಯಾಶಾಸ್ತ್ರದ ಮಹತ್ವ ಇವೆಲ್ಲವನ್ನು ಕುರಿತು ಅಭ್ಯಾಸ ಮಾಡಿದ್ದೇವೆ. ಎರಡನೇ ಅಧ್ಯಾಯದಲ್ಲಿ ದತ್ತಾಂಶಗಳ ಸಂಗ್ರಹಣೆ ಅಂದರೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡುವ ಮೂಲಗಳು, ದತ್ತಾಂಶಗಳನ್ನು ಸಂಗ್ರಹಣೆ ಮಾಡುವ ವಿಧಾನಗಳನ್ನು ಕುರಿತು ನಾವು ಈ ಚಾಪ್ಟರ್ನಲ್ಲಿ ಅಭ್ಯಾಸ ಮಾಡ್ತೇವೆ. ಹಾಗಾದರೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡುವಂಥ ಉದ್ದೇಶ ಏನು ಅಂತಂದ್ರೆ, ದತ್ತಾಂಶಗಳನ್ನು ಯಾಕೆ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ, ಆರ್ಥಿಕ ಸಮಸ್ಯೆಗಳನ್ನು ತಿಳಿದುಕೊಳ್ಳಿಕ್ಕೆ, ಆರ್ಥಿಕ ಸಮಸ್ಯೆಗಳನ್ನು ತಿಳಿದುಕೊಂಡ ಮೇಲೆ ಅವುಗಳಿಗೆ ಪರಿಹಾರವನ್ನು ರೂಪಿಸಲಿಕ್ಕೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಹಲವಾರು ಅಂಶಗಳನ್ನು ಅಭ್ಯಾಸ ಮಾಡ್ತೀವಿ. ಇಲ್ಲಿ ಮೊದಲನೇ ಪಾಯಿಂಟು ಇಂಟ್ರೊಡಕ್ಷನ್ ಅಂತಿದೆ. ಇಂಟ್ರೊಡಕ್ಷನ್ ಭಾಗದಲ್ಲಿ ನಾವು ಈ ದತ್ತಾಂಶಗಳನ್ನು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡಬೇಕು ಮತ್ತು ಯಾವ ಮೂಲಗಳಿಂದ ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಇಲ್ಲಿ ದತ್ತಾಂಶಗಳು ಅಂದರೆ ಯಾವಾಗಲೂ ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ದತ್ತಾಂಶ ಸ್ಥಿರವಾಗಿರುವುದಿಲ್ಲ ಅನ್ನುವಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ದತ್ತಾಂಶಗಳು ಅಥವಾ ಎಲ್ಲ ಮೌಲ್ಯಗಳು ಆರ್ಥಿಕತೆಯಲ್ಲಿ ಬದಲಾವಣೆಯನ್ನು ಹೊಂದುತ್ತಿರುತ್ತವೆ ಅಂತ. ಯಾವುದೇ ಒಂದು ದತ್ತಾಂಶ ಅಥವಾ ಮೌಲ್ಯ ಬದಲಾವಣೆಯನ್ನು ಹೊಂದ್ತಾ ಇದ್ರೆ ಅಂಥ ಮೌಲ್ಯವನ್ನು ಅಥವಾ ಬದಲಾವಣೆಯನ್ನು ಹೊಂದುತ್ತಿರುವಂಥ ಮೌಲ್ಯವನ್ನು ನಾವು ಚಲಕಗಳು ಅಂತ ಕರಿತೇವೆ. ಹಾಗಾದರೆ ಬದಲಾವಣೆಯನ್ನು ಹೊಂದುತ್ತಿರುವಂಥ ಮೌಲ್ಯಗಳು ಚಲಕಗಳಾದರೆ ಆ ಚಲಕಗಳನ್ನು ಪ್ರಮುಖವಾಗಿ 3 ಅಕ್ಷರಗಳಲ್ಲಿ ಗುರುತಿಸ್ಬೋದು. ಒಂದು ಎಕ್ಸ್, ಇನ್ನೊಂದು ವೈ, ಮತ್ತೊಂದು ಝೆಡ್ ಅಂತ. ಸೊ ಈ 3 ಅಕ್ಷರಗಳಿಂದ ಚಲಕಗಳನ್ನು ಗುರುತಿಸ್ಬೋದು. ಹಾಗಾದ್ರೆ ಬದಲಾಗುವಂಥ ಮೌಲ್ಯಗಳಂದ್ರೆ ನಾವು ಈ ಒಂದು ಉದಾಹರಣೆಯನ್ನು ಗಮನಿಸ್ಬೋದು. ನೀವು ಆಹಾರ ಧಾನ್ಯಗಳ ಉತ್ಪಾದನೆ ಭಾರತ ದೇಶದಲ್ಲಿ 1970-71ರಲ್ಲಿ 108 ದಶಲಕ್ಷ ಟನ್ನಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಆಗಿದೆ. ನಂತರ 1996-97ರಲ್ಲಿ 199 ದಶಲಕ್ಷ ಟನ್ನಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಆಗಿದೆ. ನಂತರ 1997-98ರಲ್ಲಿ ಅದು 194 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆ ಆಗಿದೆ. ಅಂದ್ರೆ 1996-97ಕ್ಕಿಂತ 1997-98ರಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗಿದೆ. ನಂತರ ಮತ್ತೆ ನಾವು 2001-2002ಕ್ಕೆ ಅದನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ 212 ದಶಲಕ್ಷ ಟನ್ನಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಆಗಿದೆ, ಅದು ಹೆಚ್ಚಾಗಿದೆ. ಸೊ ಈ ರೀತಿಯಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಈ ಕಡಿಮೆ ಆಗುವಂಥ ಅಥವಾ ಹೆಚ್ಚಾಗುವಂಥ ವಿಧಾನ ಏನಿದೆ ಅದು ಬದಲಾವಣೆಯನ್ನು ಸೂಚಿಸುವಂಥದ್ದಾಗಿರೋದ್ರಿಂದ ಯಾವುದೇ ಬದಲಾವಣೆಯನ್ನು ಹೊಂದಿರುವಂಥ ಮೌಲ್ಯಗಳೇನಿರ್ತವೆ ಅವೆಲ್ಲ ಅರ್ಥಶಾಸ್ತ್ರದಲ್ಲಿ ಚಲಕಗಳು ಅಂತ ಹೇಳಿ ಕರೆಸಿಕೊಳ್ತವೆ ಅಂತ. ಸೊ ಈ ಒಂದು ಚಲಕಗಳ ಆಧಾರದ ಮೇಲೆ ಭಾರತದಲ್ಲಿನ ಆಹಾರ ಧಾನ್ಯಗಳ ಉತ್ಪಾದನೆಯನ್ನ ಒಂದು ಉದಾಹರಣೆಯ ಮೂಲಕ ನೋಡೋಣ. ಇಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯನ್ನ ಕೆಲವು ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಯನ್ನ ನೋಡ್ಬೋದು. ಆಹಾರ ಧಾನ್ಯಗಳ ಉತ್ಪಾದನೆಯ ವರ್ಷವನ್ನ ಎಕ್ಸ್ ಚಲಕಗಳು ಮತ್ತೆ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣವನ್ನ ವಾಯ್ ಚಲಕಗಳೆಂದು ವಿಭಾಗೀಕರಿಸಲಾಗಿದೆ. 1970-71ರಲ್ಲಿ 108 ದಶಲಕ್ಷ ಟನ್ನಷ್ಟು ಆಹಾರ ಧಾನ್ಯಗಳು ಉತ್ಪಾದನೆ ಆಗಿವೆ. ಅಂದ್ರೆ 1970 and 71 108 ಮಿಲಿಯನ್ ಟನ್ಸ್ನಷ್ಟು ಉತ್ಪಾದನೆ ಆಗಿದೆ. ನಂತರ 1978-79ರಲ್ಲಿ ಅದು 132 ದಶಲಕ್ಷ ಟನ್ಗಳಿಗೆ ಹೆಚ್ಚಾಗಿದೆ. ನಂತರ 1979-80ರಲ್ಲಿ ಈ ಪ್ರಮಾಣ ಮತ್ತೆ ಕಡಿಮೆ ಆಗಿದೆ. ಇಲ್ಲಿ ಮತ್ತೆ 108 ದಶಲಕ್ಷ ಟನ್ಗಳಿಗೆ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗಿದೆ. ನಂತರ 1990-91ರಲ್ಲಿ 176 ದಶಲಕ್ಷ ಟನ್ಗಳಿಗೆ ಮತ್ತೆ ಏರಿಕೆಯಾಗಿದೆ. 1996-97ರಲ್ಲಿ ಈಗಲೂ ಕೂಡ ಹೆಚ್ಚಾಗಿದೆ, 199 ಮಿಲಿಯನ್ ಟನ್ನಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಮತ್ತು ಪ್ರೊಡಕ್ಷನ್ ಆಗಿದೆ. ನಂತರ 1997-98ರಲ್ಲಿ 194 ಮಿಲಿಯನ್ ಟನ್ಸ್ನಷ್ಟು ಮತ್ತೆ ರಿಡ್ಯೂಸ್ ಆಗಿದೆ, ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಕಡಿಮೆ ಆಗಿದೆ. ಅದನ್ನು ನಾವು ಗಮನಿಸಬಹುದಿಲ್ಲ. ನಂತರ 2001-2002ರಲ್ಲಿ 212 ದಶಲಕ್ಷ ಟನ್ನಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಆಗಿದೆ ಅಂತ. ಸೊ ಈ ಎಲ್ಲ ನಾವು ವರ್ಷಗಳಲ್ಲಿ ಆ ಪ್ರಮಾಣ ಬದಲಾವಣೆ ಆಗಿರುವಂಥದ್ದನ್ನು ಗಮನಿಸಬಹುದು. ಈ ಬದಲಾಗುವಂಥ ಏನು ಮೌಲ್ಯಗಳಿದಾವೆ ಇವೆಲ್ಲವುಗಳನ್ನು ನಾವು ಚಲಕಗಳು ಅಂತ ಕರಿತೀವಿ. ಇವುಗಳನ್ನು ಅಭ್ಯಾಸ ಮಾಡಲಿಕ್ಕೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು
ಕೂಡ ನಾವಿಲ್ಲಿ ತಿಳಿದುಕೊಳ್ಬಹುದು. ಸೊ ಇದಿಷ್ಟು ಪೀಠಿಕೆ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತ ಒಂದು ವಿಚಾರ. ನಂತರ ಎರಡನೇ ಅಂಶ ಈ ಚಾಪ್ಟರ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ದತ್ತಾಂಶಗಳ ಮೂಲಗಳು ಯಾವುವು ಅಂತ. ವಾಟ್ ಆರ್ ದಿ ಸೋರ್ಸಸ್ ಆಫ್ ಡಾಟಾ, ಯಾವ ಮೂಲಗಳಿಂದ ನಾವು ದತ್ತಾಂಶಗಳನ್ನು ಸಂಗ್ರಹಿಸಬಹುದು ಅನ್ನುವಂಥದ್ದು ಕೂಡ ನಮ್ಗೆ ಯೋಚನೆ ಬರಬಹುದು. ಹಾಗಾಗಿ ನಾವು ಇಲ್ಲಿ ಅಭ್ಯಾಸ ಮಾಡ್ತೇವೆ. ದತ್ತಾಂಶಗಳನ್ನ ಎರಡು ಪ್ರಕಾರದ ಮೂಲಗಳಿಂದ ಸಂಗ್ರಹಣೆ ಮಾಡಬಹುದು. ಮೊದಲನೇದು ಪ್ರಾಥಮಿಕ ದತ್ತಾಂಶಗಳು, ಎರಡನೇದು ಮಾಧ್ಯಮಿಕ ದತ್ತಾಂಶಗಳು ಅಂತ. ಪ್ರಾಥಮಿಕ ದತ್ತಾಂಶಗಳು ಅಂದ್ರೆ ಸಂಶೋಧಕ ಅಥವಾ ಶೋಧಕ ಮೊದಲ ಬಾರಿಗೆ ತಾನೇ ವಿಚಾರಣೆ ಮೂಲಕ ಅಥವಾ ತನಿಖೆ ಮೂಲಕ ದತ್ತಾಂಶಗಳನ್ನು ಸಂಗ್ರಹಿಸುವುದಕ್ಕೆ ಪ್ರಾಥಮಿಕ ದತ್ತಾಂಶಗಳು ಅಂತ ಕರಿತೀವಿ. ಈಗ ಉದಾಹರಣೆ, ನಾವು ಯಾವುದಾದ್ರೂ ಒಬ್ಬ ನಟನ ಜನಪ್ರಿಯತೆಯನ್ನು ತಿಳಿದುಕೊಳ್ಳುವಾಗ ಕಾಲೇಜುಗಳ ಕ್ಲಾಸ್ಗಳಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಕೇಳಿ ಯಾವ ನಟ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು, ಅದರ ಮಾಹಿತಿಯನ್ನು ಪಡಿಬೋದು. ನಾವು ಮಾಡುವಂಥದ್ದು ವಿದ್ಯಾರ್ಥಿಗಳ ಗುಂಪಿಗೆ ಪ್ರಶ್ನೆಯನ್ನು ಕೇಳಿ ಆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿರ್ತೇವೆ. ಇದು ಪ್ರಾಥಮಿಕ ದತ್ತಾಂಶಕ್ಕೆ ಉದಾಹರಣೆ. ಇದನ್ನು ನಾವು ಪ್ರಾಥಮಿಕ ದತ್ತಾಂಶ ಅಂತ ಹೇಳ್ಬೋದು. ಇನ್ನು ಪ್ರಾಥಮಿಕ ದತ್ತಾಂಶ ಆದಮೇಲೆ ಎರಡನೇದು ಮಾಧ್ಯಮಿಕ ದತ್ತಾಂಶಗಳು ಅಂತ ಬರ್ತದೆ. ಮಾಧ್ಯಮಿಕ ದತ್ತಾಂಶಗಳು ಅಂತಂದ್ರೆ ಈಗಾಗಲೇ ಸಂಗ್ರಹಿಸಿದಂಥ ಅಂಕಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಸಂಶೋಧನಾ ಕೆಲಸದಲ್ಲಿ ಅಥವಾ ಕಾರ್ಯದಲ್ಲಿ ಉಪಯೋಗಿಸುವುದಕ್ಕೆ ಮಾಧ್ಯಮಿಕ ದತ್ತಾಂಶಗಳು ಅಂತ ನಾವು ಹೇಳ್ಬೋದು. ಈ ಮಾಧ್ಯಮಿಕ ದತ್ತಾಂಶಗಳನ್ನ ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಬಹುದು. ಮೊದಲನೇದು ಪ್ರಕಟಿತ ಮೂಲಗಳು, ಎರಡನೇದು ಅಪ್ರಕಟಿತ ಮೂಲಗಳು. ಪ್ರಕಟಿತ ಮೂಲಗಳು ಅಂತಂದ್ರೆ ದತ್ತಾಂಶಗಳನ್ನು ಸಂಗ್ರಹಿಸಿ ಈಗಾಗಲೇ ಪ್ರಕಟಿಸಿದಂತ ದತ್ತಾಂಶಗಳಿರ್ತವೆ, ಅವುಗಳನ್ನು ಪ್ರಕಟಿತ ಮೂಲಗಳು ಅಂತ ಕರಿತೇವೆ. ಅಂದ್ರೆ ಈಗಾಗಲೇ ಸರ್ವೆ ಮಾಡಿರ್ತಕ್ಕಂಥ ಕೆಲವು ದತ್ತಾಂಶಗಳನ್ನ ನಿಯತಕಾಲಿಕೆಗಳಲ್ಲಿ, ಆಮೇಲೆ ದಿನಪತ್ರಿಕೆಗಳಲ್ಲಿ, ಆಮೇಲೆ ವಾರಪತ್ರಿಕೆಗಳಲ್ಲಿ, ಆಮೇಲೆ ಸರ್ಕಾರಿ ಪ್ರಕಟಣೆಗಳಲ್ಲಿ, ಸಂಘ ಸಂಸ್ಥೆಗಳ ಪುಸ್ತಕಗಳಲ್ಲಿ ಆ ದತ್ತಾಂಶಗಳು ಪ್ರಕಟಣೆಗೊಂಡಿದ್ರೆ ಅವುಗಳನ್ನು ಪ್ರಕಟಿತ ಮೂಲಗಳು ಅಂತ ನಾವು ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಎರಡನೇದು ಅಪ್ರಕಟಿತ ಮೂಲಗಳು ಅಂತ. ಅಂದ್ರೆ ಯಾವುದಾದರೂ ಒಂದು ಆರ್ಥಿಕ ವಿಷಯದ ಬಗ್ಗೆ, ಆರ್ಥಿಕ ಸಂಗತಿಯ ಬಗ್ಗೆ ಅಥವಾ ಆರ್ಥಿಕ ಸಮಸ್ಯೆಯ ಬಗ್ಗೆ ಸರ್ವೆ ಮಾಡಿ ಅಥವಾ ಸಮೀಕ್ಷೆ ಮಾಡಿ ಆ ದತ್ತಾಂಶಗಳನ್ನ ಪ್ರಕಟಿಸದೆ ಹಾಗೆ ಅದನ್ನ ತನ್ನ ಕಚೇರಿಯಲ್ಲಿ ಅಥವಾ ತಮ್ಮ ಬಳಿ ಇಟ್ಕೊಂಡಿದ್ರೆ ಅದನ್ನ ಅಪ್ರಕಟಿತ ಮೂಲಗಳು ಅಂತ ಹೇಳ್ಬೋದು. ಸೊ ಅಂತ ದತ್ತಾಂಶಗಳನ್ನ ಅಪ್ರಕಟಿತ ಮೂಲಗಳು ಅಂತ ಹೇಳ್ತೇವೆ. ಈಗ ನಾನು ಹಿಂದಿನ ಉದಾಹರಣೆ ಹೇಳ್ತಾ ಇದ್ದೆ, ಖ್ಯಾತಿಯನ್ನ ಅಥವಾ ಸಿನಿಮಾ ನಟನ ಖ್ಯಾತಿಯನ್ನ ಅಥವಾ ಜನಪ್ರಿಯತೆಯನ್ನು ನಾವು ತಿಳ್ಕೊಳ್ಳುವಾಗ ವಿದ್ಯಾರ್ಥಿಗಳಿಂದ ನಾವು ಕೇಳುವಂತ ಪ್ರಶ್ನೆಗಳು, ಅದರಿಂದ ಪಡೆದಿರತಕ್ಕಂಥ ಒಂದು ಮಾಹಿತಿ, ಅದು ಪ್ರಾಥಮಿಕ ದತ್ತಾಂಶ. ಅದನ್ನು ನಾವು ಹಾಗೆ ನಮ್ಮ ಕಾಲೇಜಿನಲ್ಲೇ ಅದನ್ನ ಪ್ರಿಸರ್ವ್ ಮಾಡಿದ್ವಿ ಅಂತಂದ್ರೆ ಆ ಪ್ರಿಸರ್ವ್ ಮಾಡಿರ್ತಕ್ಕಂಥ ಒಂದು ದತ್ತಾಂಶ ಏನಿರುತ್ತೆ ಆ ದತ್ತಾಂಶವನ್ನು ನಾವು ಅಪ್ರಕಟಿತ ಮೂಲ ಅಂತ ಹೇಳ್ತೇವೆ. ಅದನ್ನ ಒಂದ್ ವೇಳೆ ಪತ್ರಿಕೆಗಳಲ್ಲಿ ಪ್ರಚಾರ ಕೊಟ್ಟು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದ್ವಿ ಅಂತಂದ್ರೆ ಅದು ಪ್ರಕಟಿತ ಮೂಲ ಆಗಿ ಪರಿವರ್ತನೆಗೊಳ್ಳುತ್ತೆ ಅನ್ನುವಂಥದ್ದು. ಸೊ ಹೀಗೆ ಪ್ರಕಟಿತ ಮತ್ತು ಅಪ್ರಕಟಿತ ಮೂಲಗಳಿಂದ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬಹುದು ಅನ್ನುವಂಥದ್ದು. ಸೊ ಇದು ದತ್ತಾಂಶಗಳ ಮೂಲಗಳನ್ನು ಸಂಗ್ರಹಿಸುವಂತ ಕೆಲವು ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ಇನ್ನ ಮೂರನೇ ಅಂಶಗಳಲ್ಲಿ ದತ್ತಾಂಶವನ್ನು ಹೇಗೆ ಸಂಗ್ರಹಣೆ ಮಾಡುತ್ತೇವೆ, ಹೌ ಡು ವಿ ಕಲೆಕ್ಟ್ ದ ಡಾಟಾ ಅಂತ. ದತ್ತಾಂಶಗಳನ್ನ ನಾವು ಸಮೀಕ್ಷೆ ಮಾಡುವುದರ ಮೂಲಕ ಸಂಗ್ರಹಣೆ ಮಾಡಬಹುದು. ಸಮೀಕ್ಷೆ ಅಂತಂದ್ರೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಪಡೆಯುವಾಗ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ. ಆ ಸಮೀಕ್ಷೆ ಎಲ್ಲಿ ಮಾಡಬೇಕಾಗುತ್ತೆ? ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿರುವಂತಹ ಒಂದು ಜನ ಸಮೂಹಕ್ಕೆ, ಒಂದು ಜನರ ಗುಂಪಿಗೆ ಒಂದು ಪ್ರಶ್ನಾವಳಿಯನ್ನು ತಯಾರಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಾಗುತ್ತೆ. ಒಬ್ಬ ವ್ಯಕ್ತಿಯ ಬಗ್ಗೆ ಆದರೆ ಆ ವ್ಯಕ್ತಿಯ ಬಗ್ಗೆ ಮಾಡುವಂತ ಒಂದು ವಿಧಾನ ಅಥವಾ ವ್ಯಕ್ತಿಯ ಬಗ್ಗೆ ನಾವು ಕಲೆಕ್ಟ್ ಮಾಡುವಂತ ಮಾಹಿತಿಯ ವಿಧಾನ ಇರ್ಬೋದು, ಅಥವಾ ವಸ್ತು ಆಗಿದ್ರೆ ವಸ್ತುವಿನ ಬಗ್ಗೆ ಮಾಡುವಂತ ಮಾಹಿತಿಯ ವಿಧಾನ ಇರ್ಬೋದು. ಯಾಕೆ ಇವುಗಳನ್ನು ಮಾಡಬೇಕು ಅಥವಾ ಇವುಗಳ ಉದ್ದೇಶ ಏನು ಅಂತಂದ್ರೆ, ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ರೆ ಯಾವುದಾದ್ರೂ ರಾಜಕೀಯ ಪಕ್ಷ ಆ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡದಿರ್ಬೋದು ಅಥವಾ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡದಿರ್ಬೋದು. ಇಂಥವುಗಳನ್ನು ಮಾಡುವಾಗ ವ್ಯಕ್ತಿಯ ಒಂದು ಸಮೀಕ್ಷೆಯನ್ನು ಮಾಡುತ್ತೆ. ಆವಾಗ ಒಂದು ಜನರ ಗುಂಪಿಗೆ ಅದು ಮಾಹಿತಿಯನ್ನು ಅಥವಾ ಪ್ರಶ್ನೆಯನ್ನು ಕೊಡೋದ್ರ ಮೂಲಕ ಆ ವ್ಯಕ್ತಿಯ ಜನಪ್ರಿಯತೆ, ವ್ಯಕ್ತಿಯ ಪ್ರಾಮಾಣಿಕತೆ, ವ್ಯಕ್ತಿಯ ನಿಷ್ಠೆ, ವ್ಯಕ್ತಿಯ ನಡತೆ, ಗುಣ ಇವುಗಳ ಬಗ್ಗೆ ತಿಳಿದುಕೊಳ್ಳುವಂತ ಉದ್ದೇಶ ಆ ಒಂದು ಸಮೀಕ್ಷೆಯಲ್ಲಿರುತ್ತೆ. ಇನ್ನು ವಸ್ತುವಿನಿಗೆ ಅದನ್ನ ಕನ್ವರ್ಟ್ ಮಾಡಿದಾಗ ವಸ್ತುವಿನ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೇಳುವಾಗ ವಸ್ತುವಿನ ಗುಣ,
ವಸ್ತುವಿನ ಉಪಯೋಗ, ವಸ್ತುವಿನ ಡ್ಯೂರಬಿಲಿಟಿ ಇವೆಲ್ಲವುಗಳನ್ನ ತಿಳ್ಕೊಳ್ಳಿಕ್ಕೆ, ವಸ್ತುವನ್ನ ಕೊಂಡ್ಕೊಳ್ಳುವಾಗ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರುವಂತ ಮಾಹಿತಿ ಇದೆ, ಅದು ವಸ್ತುವಿನ ಬಗ್ಗೆ ಇರತಕ್ಕಂಥ ಸಮೀಕ್ಷೆ ಇರ್ಬೋದು. ಸೊ ಹೀಗೆ ಸಮೀಕ್ಷೆಗಳ ಮೂಲಕ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಇದೆ, ಅಂಥದ್ದನ್ನು ನಾವು ಸಮೀಕ್ಷೆ ಅಂತ ಕರಿತೀವಿ. ಇನ್ನು ಇದರಲ್ಲಿ ಸಾಧನಗಳ ತಯಾರಿಕೆ ಮತ್ತು ದತ್ತಾಂಶಗಳ ಸಂಗ್ರಹಣೆ ವಿಧಾನಗಳು ಅಂತ ಬರುತ್ತೆ. ಇಲ್ಲಿ ಸಾಧನಗಳನ್ನ ಯಾವ ರೀತಿಯಾಗಿ ತಯಾರು ಮಾಡಬೇಕು ಸಮೀಕ್ಷೆ ಮಾಡಲಿಕ್ಕೆ, ಆಮೇಲೆ ಆ ಸಮೀಕ್ಷೆ ಮಾಡಲಿಕ್ಕೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಲಿಕ್ಕೆ ಯಾವ್ಯಾವ ಪ್ರಕಾರಗಳನ್ನ ಅಥವಾ ವಿಧಾನಗಳನ್ನ ನಾವು ಅನುಸರಿಸಬಹುದು ಅನ್ನುವಂಥದ್ದನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.